ಎಲ್ಲ ವೀಕ್ಷಕ ಬಾಂಧವರಿಗೂ ಸವಿನಯಪೂರ್ವಕವಾಗಿ ಪೊಡಮಡುತ್ತಾ, ಕಾಳಿಯ ಆರಾಧನೆ 7ನೇ ದಿನ ನಡೆದರೆ 8ನೇ ದಿನದ ನವರಾತ್ರಿಗಾಗುವಾಗ ಮತ್ತೆ ಸಾತ್ವಿಕ ರೂಪದ ಕಡೆ ಮನಸ್ಸು ತೆರಳ್ತದೆ. ಮುಖ್ಯವಾಗಿ ಕಾಳಿ ಎಂಬ ಪದದ ಅರ್ಥ ಹಿಂದಿನ ದಿನ ನಾವು ನೋಡಿಕೊಂಡ ಪ್ರಕಾರ ಕಪ್ಪು, ಕಾಳವರ್ಣ ಸ್ಥಿತಳಾದವಳು, ಕಾಳವರ್ಣೆಯಾದವಳು, ಶ್ಯಾಮಲವರ್ಣೆಯಾದವಳು ಕಾಳಿ ಎನ್ನುವ ಹೆಸರನ್ನು ಪಡೆಯುತ್ತಾಳೆ. ಹಾಗೆ ಅಂತಹ ಕಾಳವರ್ಣಕ್ಕೆ ಪ್ರತಿಯಾಗಿರುವುದು ಅಥವಾ ಸರಿ ವ್ಯತಿರಿಕ್ತವಾಗಿರುವಂತಹ ವರ್ಣ ಅದು ಶ್ವೇತವರ್ಣ, ಅಂದರೆ ಬಿಳಿ. ಕಪ್ಪಿಗಿರುವಂತಹ ಪ್ರತಿಬಣ್ಣ ಬಿಳಿ. ಆ ಬಿಳಿ ತಕ್ಷಣಕ್ಕೆ, ಕಾಳಿಯಾದ ತಕ್ಷಣಕ್ಕೆ ಪ್ರಕಟಗೊಳ್ಳುವುದು 7ನೇ ಅವತಾರದ ಕಾಳಿಯ ನಂತರ ಪ್ರಕಟಗೊಳ್ಳುವ 8ನೇ ಅಷ್ಟಮಾವತಾರವಾಗಿರುವಂತಹ ಮಹಾಗೌರಿ. ಮಹಾ ಅಂದರೆ ದೊಡ್ಡದು ಅಂತ ಅರ್ಥ, ಹಿರಿದು, ಮಹತ್ತಿಕೆ ಉಳ್ಳದ್ದು ಅಂತ. ಗೌರಿ ಎಂಬ ಶಬ್ದದ ಅರ್ಥ ಗೋರ ಎನ್ನುವುದರಿಂದ ನಿಷ್ಪನ್ನ ಆಗ್ತದೆ. ಗೋರ ಎಂಬ ಶಬ್ದವೇ ಬಿಳಿ ಎನ್ನುವಂಥದ್ದು. ನಾವು ಸಾಮಾನ್ಯವಾಗಿ ಜಾಹೀರಾತುಗಳಲ್ಲಿ ನೋಡ್ತೇವೆ, ಗೋರವರ್ಣವನ್ನು ಪಡೆಯಿರಿ ಅಂತ. ಗೋರ ಅಂತ ಹೇಳಿದರೆ ಬಿಳಿ ಬಣ್ಣ ಅಂತ ಅರ್ಥ. ಈ ಗೌರಿ ಗೋರದ ವಿಶೇಷಣವಾಗಿ ಗೌರಿ ಎಂಬ ಶಬ್ದ, ಚಿತ್ರದ ವಿಶೇಷಣೆಗೆ ಚೈತ್ರವಾಗ್ತದೋ ಹಾಗೆಯೇ ಗೋರದ ವಿಶೇಷಣ ಗೌರ ಆಗ್ತದೆ. ಮಹಾಗೌರಿ, ದೊಡ್ಡ ಮಹಿಮೆಯನ್ನು ಉಳ್ಳಂತಹ ಗೌರಿ ಎನ್ನುವಂತಹ ಕೀರ್ತಿಯನ್ನು ಪಡೆದಿರುವವಳು 8ನೇ ಅವತಾರವಾಗಿರುವ ಮಹಾಗೌರಿ. ಗೌರಿಯನ್ನು ಸಾಮಾನ್ಯವಾಗಿ ಚಂದ್ರನಿಗೆ, ಬೆಳ್ಳಗಿನ ಬಣ್ಣ ಇರುವಂತಹ ಪೂರ್ಣ ಚಂದ್ರನಿಗೆ, ಕುಂದ ಪುಷ್ಪಕ್ಕೆ, ಕುಂದ ಅಂತ ಹೇಳಿದರೆ ಮಲ್ಲಿಗೆ ಅಂತ ಅರ್ಥ, ಕುಂದಗೌರ ಅಂತ ಹಳೆಯ ಗೀತೆಗಳಿವೆ. ಕುಂದ ಪುಷ್ಪಕ್ಕೆ ಅಂದರೆ ಮಲ್ಲಿಗೆಯ ವರ್ಣಕ್ಕೆ, ಶಂಖಕ್ಕೆ, ಇವೆಲ್ಲದಕ್ಕೂ ಹೋಲಿಸಿದಂತಹ ಬೇರೆ ಬೇರೆ ಸನ್ನಿವೇಶಗಳನ್ನು ಹಳೆಯ ಕಾವ್ಯಗಳಲ್ಲಿ, ಸಂಸ್ಕೃತ ಕಾವ್ಯಗಳಲ್ಲಿ ನಾವು ನೋಡ್ತೇವೆ. ಗೌರಿ ಕೈಲಾಸಾಧಿಪತಿಯಾಗಿರುವಂತಹ ಪರಶಿವನ ಅರ್ಧಾಂಗಿನಿ, ಪಾರ್ವತಿಯದ್ದೇ ಇನ್ನೊಂದು ಅಪರಾವತಾರ. ಅಲ್ಲದೆ ಒಂದು ಉಲ್ಲೇಖದ ಪ್ರಕಾರ, ಹಳೆಯ ಒಂದು ಉಲ್ಲೇಖದ ಪ್ರಕಾರ, ಶಿವನನ್ನೇ ಪತಿಯನ್ನಾಗಿ ಪಡಿಬೇಕು ಎನ್ನುವ ಉದ್ದೇಶದಿಂದ ದೇವಿ ಸತತ ಬಿಡದೆ ತಪಸ್ಸು ಮಾಡ್ತಾಳಂತೆ. ನಾವು ಬ್ರಹ್ಮಚಾರಿಣಿಯ ಹಂತಕ್ಕಾಗೋಗಿ ಇದನ್ನೆಲ್ಲ ಗಮನಿಸಿದ್ದೇವೆ. ತಪಸ್ಸು ಮಾಡಿ 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 ಅಪರ್ಣೆಯಾಗಿ, ಅಂದರೆ ಆಹಾರಗಳನ್ನು, ಸಸ್ಯಾಹಾರಗಳನ್ನು ಕೂಡ ಬಿಟ್ಟು ಕೊನೆಗೆ ಕ್ಷಯ ಕೃಶಕಾಯಳಾದಾಗ ಆಕೆಯ ಬಣ್ಣ ಕಪ್ಪಾಗಿ ಮಾರ್ಪಡ್ತದಂತೆ. ಶಿವನಿಗೋಸ್ಕರ ತನ್ನ ಶರೀರವರ್ಣವನ್ನೇ ಮಾರ್ಪಡಿಸಿ ಕೃಶಕಾಯಳಾಗಿರುವ ದೇವಿಯನ್ನು ನೋಡಿ ಶಿವನಿಗೆ ಮರುಕ ಉಂಟಾಗ್ತದೆ. ಶಿವ ಕಣ್ಣೆದುರು ಸಾಕ್ಷಾತ್ಕಾರಗೊಂಡು ಆ ದೇವಿಯ ಮೈ ಬಣ್ಣ ಏನು ಕಪ್ಪಾಗಿತ್ತು ಅದನ್ನು ಗಂಗಾ ಜಲವನ್ನು ಹಾಕಿ ಉಜ್ಜಿ ಬೆಳ್ಳಗಾಗಿ ಪರಿವರ್ತಿಸಿದಂತೆ ಎಂಬುದು ಪುರಾಣ ಉಲ್ಲೇಖಿತವಾಗಿರುವ ಒಂದು ಕತೆ. ಹಾಗಾಗಿ ಅವತ್ತಿನಿಂದ ಕಪ್ಪಿನಿಂದ ಬಿಳಿಯಾಗಿ ಮಾರ್ಪಟ್ಟವಳಾದ ಕಾರಣ ಆಕೆಗೆ ಗೌರಿ ಎನ್ನುವ ಹೆಸರು ಬರ್ತದೆ. ಗೌರಿ ಸಾತ್ವಿಕ ಸ್ವರೂಪಳು. ಸಾಮಾನ್ಯವಾಗಿ ಸೃಷ್ಟಿಸ್ಥಿತಿ ಲಯ ಇರುವ ಹಾಗೆ ಈ 3 ಗುಣಗಳಿಗೆ 3 ದೇವಿಯರನ್ನು ನಾವು ಹೇಳ್ತೇವೆ. ಈ ಕಾಳಿಗೆ ಕಪ್ಪು ವರ್ಣ ಆದರೆ, ಲಕ್ಷ್ಮಿಗೆ ಕೆಂಪು ವರ್ಣ ಆದರೆ, ಸರಸ್ವತಿಗೆ ಬಿಳಿ ವರ್ಣ. ಹಾಗಾಗಿ ಬಿಳಿ ವರ್ಣ ಎಂಬುದು ಸಾತ್ವಿಕತೆಯ ಸಂಕೇತ, ಜ್ಞಾನದ ಸಂಕೇತ, ಶುಭ್ರತೆಯ ಸಂಕೇತ, ಸ್ವಚ್ಛತೆಯ ಸಂಕೇತ. ಎಲ್ಲಿ ಬಿಳಿ ಇದೆಯೋ ಅದು ನೋಡಿ, ಬಿಳಿಯ ವಿಶೇಷತೆ ನೋಡಿ, ಎಲ್ಲ ಬಣ್ಣವನ್ನು ಮಸಿ ನುಂಗಿತು ಅಂತ ಒಂದು ನಮ್ಮಲ್ಲಿ ಗಾದೆ ಇದೆ. ಅಂದರೆ ಇತರ ಯಾವ ಬಣ್ಣವನ್ನು ಕೂಡ ಅಂತರ್ಗತ ಮಾಡುವಂತಹ ಶಕ್ತಿ ಇರುವುದು ಕಪ್ಪು ಬಣ್ಣಕ್ಕೆ. ಆದರೆ ಇತರ ಯಾವ ಬಣ್ಣವನ್ನು ಕೂಡ ಪ್ರಕಟಗೊಳಿಸುವಂತಹ ಪಾರದರ್ಶಕ ಗುಣ ಇರುವುದು ಬಿಳಿ ಬಣ್ಣಕ್ಕೆ. ಹಾಗಾಗಿ ಬಿಳಿ ಎಂಬುದು ನಮ್ಮ ಒಳಗನ್ನು, ಆಂತರ್ಯವನ್ನು ಬಹಳ ಬಿಚ್ಚು ಮನಸ್ಸಿನಿಂದ ಪ್ರಕಟಗೊಳಿಸ್ತದೆ. ಅದು ಬಾಹ್ಯ ಪ್ರಪಂಚಕ್ಕೆ ತೋರಿಸಿಕೊಡ್ತದೆ, ನಮ್ಮ ಆಂತರ್ಯದ ಅನಾವರಣಗೊಳಿಸ್ತದೆ ಎಂಬುದು ಗೋರವರ್ಣಕ್ಕಿರುವಂತಹ ವಿಶೇಷತೆ. ಈ ಗೌರಿಯನ್ನು ಪುರಾಣಗಳು 8 ವರ್ಷದವಳು ಅಂತ ವರ್ಣಿಸಿದೆ. ಅಷ್ಟವರ್ಷೇ ಭವೇದ್ ಗೌರಿ ಎನ್ನುವಂತಹ ಸಾಲು. ಅಂದರೆ ಆಕೆ ಸದಾ 8 ವರ್ಷ. ನಮ್ಮಲ್ಲಿ ಅನೇಕ ತುಳುನಾಡಿನ ದೈವಗಳು, ಕೇರಳದ ದೈವಗಳು ಕೂಡ ತಮ್ಮ ಪ್ರಾಯವನ್ನು, ಹರೆಯವನ್ನು, ಸಾಮರ್ಥ್ಯವನ್ನು ಲೋಕದಲ್ಲಿ ಕಂಡು ಬದುಕಿದಂತಹ ದಿನಗಳನ್ನು ನಿರ್ದಿಷ್ಟ ಒಂದು ಎಳೆಯ ಯೌವನದ ಏರು ಉತ್ಸಾಹದ ತಾರಕ ವಯಸ್ಸಿನಲ್ಲೇ ವರ್ಣಿಸಿರುವುದನ್ನು ಬೇಕಾದಷ್ಟು ನಾವು ನೋಡ್ತೇವೆ. ಹಾಗೆ ಈ ಗೌರಿ ಅಷ್ಟವರ್ಷದಲ್ಲಿ ಸದಾ ಇರುವವಳು. ಮತ್ತು
ಕೈಲಾಸಾಧಿಪತಿ ಶಿವನ ಅರ್ಧಾಂಗಿನಿಯಾಗಿ ಪ್ರಕಟಗೊಳ್ಳುವ ಕಾರಣ ಈಕೆಯ ವಾಸಸ್ಥಾನವು ಕೈಲಾಸವೇ. ಶಿವನ ವಾಹನವಾಗಿರುವಂಥ ನಂದಿಯೇ, ಅದರಲ್ಲೂ ಶ್ವೇತನಂದಿ ಅಂದರೆ ಬಿಳಿಯ ನಂದಿಯೇ ಈಕೆಗೆ ವಾಹನ. ಈಶ್ವರನ ಕೈಯ ಪ್ರಧಾನ ಆಯುಧವಾಗಿರುವ ತ್ರಿಶೂಲ ಅಂದರೆ 3 ಮೊನೆಗಳಿರುವ ಶೂಲವೇ ಈಕೆಗೂ ಆಯುಧ. ಮಹಾಗೌರಿ ಶ್ವೇತವರ್ಣೆ, ಆಕೆಯ ಶರೀರ ಬಣ್ಣ ಬಿಳಿ ಇದ್ದ ಹಾಗೆ ವಸ್ತ್ರ ಶ್ವೇತಾಂಬರೆಯೂ ಹೌದು. ಅಂದರೆ ಬಿಳಿಯ ವಸ್ತ್ರವನ್ನು ಆಕೆ ಧಾರಣೆ ಮಾಡಿರ್ತಾಳೆ ಮತ್ತು ಆಕೆ ದಿಕ್ಕುಗಳಿಗೆ ಸಾತ್ವಿಕತೆಯನ್ನು ಪ್ರಕಟಪಡಿಸುವಳು. ಪರ್ವತರಾಜನ ಮಗಳಾಗಿ ಶೈಲಪುತ್ರಿಯಾಗಿ ಗೋಚರ ಆಗುವವಳ ಇನ್ನೊಂದು ರೂಪವೇ ಗೌರಿಯಾಗಿ ಕಾಣುವಂಥದ್ದು. ನೋಡಿ, ನಾವು ನವರಾತ್ರಿಯನ್ನು ದುಷ್ಟ ಸಂಹಾರದ ಕಥೆಯ ಜೊತೆಗೆ ಸೇರಿಸಿಕೊಂಡರೂ ಕೂಡ ನವದುರ್ಗೆಯರ ಉಲ್ಲೇಖದಲ್ಲಿ ಒಂದೆರಡು ಕಡೆ ಮಾತ್ರ, ಅದರಲ್ಲೂ ಕಾಲರಾತ್ರಿ ಮತ್ತು ಚಂದ್ರಘಂಟದ ಬಾಹ್ಯ ಸ್ವರೂಪದಲ್ಲಿ ಮಾತ್ರ ದುಷ್ಟ ಸಂಹಾರದ ರೂಪ ಕಾಣುವುದು ನಮಗೆ. ಚಂದ್ರಘಂಟ ಕೂಡ ಸಂಹಾರ ಮಾಡುವ ರೂಪ, ಕಾಲರಾತ್ರಿಯಲ್ಲೂ ಒಬ್ಬ ಅಸುರ ಬಿದ್ದಿರ್ತಾನೆ. ಮತ್ತು ಉಳಿದೆಲ್ಲ ದೇವಿಯರು ಕೂಡ ಒಂದು ರೀತಿಯಲ್ಲಿ ಸಾತ್ವಿಕ ಸ್ವರೂಪದಲ್ಲೇ ಗೋಚರ ಆಗೋಳು. ಇವರೆಲ್ಲರಲ್ಲಿ ಅತ್ಯಂತ ಸಾತ್ವಿಕತೆಯನ್ನು ದಾಟಿಸುವವರು ಯಾರು ಅಂತ ಕೇಳಿದರೆ ಮಹಾಗೌರಿಯೇ. ಈಕೆ ಮನುಷ್ಯನ ಒಳಗಿರುವಂತಹ ಒಳ್ಳೆಯತನದ ಪ್ರತಿನಿಧಿ. ಕಾಳಗುಣ ಓರ್ವಳು ಸ್ತ್ರೀಯಲ್ಲಿ ಇರುವಂತಹ ತಾಮಸ ಗುಣ, ಪ್ರತಿರೋಧ ಅಥವಾ ಆತ ಒಳಗಿರುವಂಥ ಪ್ರತೀಕಾರ, ಪ್ರತಿಭಟನೆ ಧ್ವನಿ ಸಪ್ತಮ ಅವತಾರವಾಗಿರುವಂಥ ಕಾಲರಾತ್ರಿಯಲ್ಲಿ ಪ್ರಕಟ ಆದರೆ ತಕ್ಷಣ ಅದನ್ನು ನಿಗ್ರಹಿಸಿಕೊಂಡು ನಿಯಂತ್ರಿಸಿಕೊಂಡು ಉಪಶಮನಗೈದು ತಕ್ಷಣ ಒಂದು ಸಾತ್ವಿಕತೆಯ ಪ್ರಕಟಗೊಳ್ಬೇಕು. ಅಂದರೆ ಮನುಷ್ಯ ಎಷ್ಟು ಕೋಪೋದ್ರಿತನಾದರೂ ಕೂಡ ಸಹನೆಯ ಎಲ್ಲೆಯನ್ನು, ಗಡಿಯನ್ನು, ಕಟ್ಟೆಯನ್ನು ದಾಟಿ ಮುಂದಕ್ಕೆ ಬಂದರೂ ಕೂಡ ಮತ್ತೆ ಒಂದು ಸಹ್ಯನಾಗಿ ನಿಯಂತ್ರಿತ ನಿಯಂತ್ರಣವನ್ನಿಟ್ಟುಕೊಂಡು ಒಂದು ಸಮಚಿತ್ತನಾಗಿ ಸಮರಸ ಭಾವದಲ್ಲಿ ಬದುಕಬೇಕು ಎನ್ನುವುದಕ್ಕೆ ತಕ್ಷಣಕ್ಕೆ ಬರುವಂತಹ ಗೌರಿ ಹೇಳ್ತಾಳೆ. ಆಕೆ ಆಖ್ಯಾನ ವರ್ಣಿತೆ, ಅಂದರೆ ಪುರಾಣದ ಬೇರೆ ಬೇರೆ ಆಖ್ಯಾನಗಳಲ್ಲಿ ಈಕೆಯನ್ನು ವರ್ಣಿಸಲಾಗಿದೆ. ಸರ್ವಮಂಗಳೇ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನೋಡಿ, ಗೌರಿ ಅಂತ ಕರೆದ ತಕ್ಷಣ ನಾರಾಯಣಿ ಅಂತ, ನಾರಾಯಣನ ಮಡದಿಯಾಗಿರುವ ಲಕ್ಷ್ಮೀ ಸ್ವರೂಪದಲ್ಲಿ ಈಕೆ ಗೋಚರ. ಶಿವೇ ಪರಮೇಶ್ವರಿ ಜಗದೀಶ್ವರಿ ಎಂಬ ಶಿವನಿಂದ ನಿರ್ವಚನಗೊಳ್ಳುವಂತಹ ಹೆಸರಿನಿಂದ ಕರೆಬೋದಿತ್ತು. ಆದರೆ ಆ ಶ್ಲೋಕದಲ್ಲಿ ನಾರಾಯಣಿ ನಮೋಸ್ತುತೆ. ಹೀಗೆ ಸರ್ವಕ್ಕೂ ಮಂಗಳವನ್ನು ಉಂಟು ಮಾಡುವಂತಹ ಮಹಾಗೌರಿಯನ್ನು 8ನೇ ದಿನ ಆರಾಧಿಸುವಂಥದ್ದು. ವಿಶೇಷತಃ ಎಲ್ಲ ಸ್ವರೂಪದ ಪ್ರಕಟಣೆ ಕಾಣುವುದು ಅದು 8ನೇ ಹಂತಕ್ಕಾಗುವಾಗ. ನಾವು ಭಾಗವತದಲ್ಲಿ ನೋಡಿದ್ರಂತೂ ವಿಷ್ಣುವಿನ ಆರಂಭದ ಮತ್ಸ್ಯಾವತಾರದಿಂದ ಮೊದಲುಗೊಂಡಂತಹ ಎಲ್ಲ ಅವತಾರ ಆಗಿ ಪರಶುರಾಮನಾಗಿ, ರಾಮನಾಗಿ, ಕೊನೆಗೆ ಕೃಷ್ಣಾವತಾರದ 8ನೇ ಅವತಾರದಲ್ಲಿ ಅದು ಸ್ವಯಂ ಪರಿಪೂರ್ಣ ಅವತಾರದಲ್ಲಿ ಗೋಚರ ಆಗುವ ಹಾಗೆ ಈ ಅವತಾರದಲ್ಲಿ ದೇವಿಯ ಸಾತ್ವಿಕತೆ ಎಂಬುದು ಪ್ರಕಟಗೊಳ್ಳುವ ಕಾರಣ ಇದೊಂದು ರೀತಿಯ ಪರಿಪೂರ್ಣವಾದ ಅವತಾರ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಬನ್ನಿ ಈ ದಿನ ಅಷ್ಟಮಾವತಾರವಾಗಿರುವ ಮಹಾಗೌರಿಯ ಉಪಾಸನೆಯನ್ನು ಮಾಡೋಣ.